ದಕ್ಷಿಣ ಕನ್ನಡ ಜಿಲ್ಲಾ ಸರ್ವ ಕಾಲೇಜ್ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಕೆಸಿ ರೋಡ್ ಕೋಮರಂಗಳದ ಮೊಯ್ದೀನ್ ಬಾವೆರನ ಮಗೆ ಮಹಮ್ಮದ್ ಮುನೀಶ್ ಶನಿವಾರ ಕಾಂಡೆ ಅಧಿಕಾರ ಸ್ವೀಕಾರ ಮಾಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಸರ್ವ ಕಾಲೇಜ್ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಕೆಸಿ ರೋಡ್ ಕೋಮರಂಗಳದ ಮೊಯ್ದೀನ್ ಬಾವರನ ಮಗೆ ಮೊಹಮ್ಮದ್ ಮುನೀಶ್ ಆಯ್ಕೆಯಾದಿದ್ದು ಇಂಬೇರ್ನ ಅಧಿಕಾರ ಸ್ವೀಕಾರದ ಲೇಸು ಕುಡ್ಲ ಎಮ್ಮೆ ಕೆರೆತ ಲಕ್ಷ್ಮೀನಾರಾಯಣ ಸಭಾಂಗಣಡು ಶನಿವಾರ ನಡೆತದೆ. Drop. Kabalida. ಸಾಲಿನ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘದ ಚುನಾವಣೆ ಕಳೆದ 45 ದಿವಸದಿಂದ ಪ್ರಕ್ರಿಯೆಯನ್ನು ಮಾಡಿಕೊಂಡು ಇವತ್ತು ಪದಗ್ರಹಣದ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ನಾವು ಸೇರಿದ್ದೇವೆ.
ಕೌನ್ಸಿಲರ್ ಆದಂತಹ ಶ್ರೀಯುತ ಮೊಯ್ದೀನ್ ಬಾವರವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. തുടർ ಬೆಳಗಾದ ಕಾರ್ಯಕ್ರಮಕ್ಕೆ ಚಾಲನೆ ಕೊರ್ನ ಐವನ್ ಡಿಸೋಜಾ ಪಾತ್ರರೊಂದು ವಿದ್ಯಾರ್ಥಿ ಸಂಘಟನೆದ ಮೂಲಕ ನಾಯಕತ್ವ ಗುಣ ಬುಲೆಪಾವಡು ಪಂಡದು ವಿದ್ಯಾರ್ಥಿ ನಾಯಕೆ ಮೊಹಮ್ಮದ್ ಮುನೀಶ್ ಬೊಕ್ಕ ಆರನ ತಂಡಗೂ ಅಭಿನಂದನದ ಪಾತ್ರ ಪಂಡೇರು. ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಆಶ್ರಯದಲ್ಲಿ ಚುನಾವಣೆ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ 2024-25 ಇದೀಗ ಉದ್ಘಾಟನೆಗೊಳ್ಳಲಿದೆ. ಕಾಲೇಜುಗಳಲ್ಲಿ ಹಿಂದೆ ವಿದ್ಯಾರ್ಥಿ ಚುನಾವಣೆ ಅಂದ್ರೆ ಅದು ಒಂದು ವಿಧಾನಸಭೆ ಲೋಕಸಭೆ ಚುನಾವಣೆ ನಡೆದಷ್ಟೇ ಎತ್ತರ ಮಟ್ಟದಲ್ಲಿ ಮತ್ತು ಗೌರವದಲ್ಲಿ ನಡೀತಾ ಇತ್ತು. ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಾಯಕತ್ವವನ್ನು ಪಡೆಯುವಂಥದ್ದು ಅದು ಚುನಾವಣೆ ಮೂಲಕ ಆರಿಸಿ ಬಂದರೆ ಅವರಿಗೆ ನಾಯಕರು ಅಂತೇಳಿ ಗುರುತಿಸಿಕೊಳ್ಳುವಂಥದ್ದು. ಎಲ್ರಿಗೂ ಅಭಿನಂದನೆ ಹೇಳಿ ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ ಯುವರ್ ಸ್ಟೂಡೆಂಟ್ ಕೆರಿಯರ್. ಬಿ ಎ ಗುಡ್ ಲೀಡರ್ ಫಾರ್ ದ ನೇಷನ್ ಅಂತ ಹೇಳಿ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಸ್ಟೂಡೆಂಟ್ ಯೂನಿಟಿಗೆ. ಶ್ರೀ ಐವನ್ ಡಿಸೋಜಾ ಇವರಿಗೆ ಒಂದು MLC ಆಗಿ 2ನೇ ಬಾರಿ ಆಯ್ಕೆಯಾಗಿರುವ ಶ್ರೀ ಐವನ್ ಡಿಸೋಜಾ ಇವರಿಗೆ ಸಂಘದ ಪರವಾಗಿ ಒಂದು ಸಣ್ಣ ಸನ್ಮಾನವನ್ನು ನಾವು ಮಾಡಲಿದ್ದೇವೆ. ಆದುದರಿಂದ ನಾಯಕತ್ವದ ಗುಣವನ್ನು ಬೆಳೆಸಲಿಕ್ಕೆ ನಿಮಗೆ ಇದೊಂದು ದಾರಿ. ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳು ಮುಂದೆ ಸಮಾಜವನ್ನು ನಾವು ಯಾವ ರೀತಿ ಎದುರಿಸಬೇಕು ಅದನ್ನು ಕಲಿತುಕೊಳ್ಳುವುದು. ಆ ಸಮಯದಲ್ಲಿ ನೀವು ನಾಯಕತ್ವದ ಗುಣವನ್ನು ಬೆಳೆಸಿಕೊಂಡ್ರೆ ಮುಂದೆ ಪ್ರತಿ ಹಂತದಲ್ಲಿ ನಿಮಗೆ ಸಿಗುವಂಥ ಅವಕಾಶಗಳಲ್ಲಿ ನೀವು ನಾಯಕರಾಗಿ ಯಶಸ್ವಿ ಆಗ್ತೀರಿ ಮತ್ತು ಯಾವ ಕ್ಷೇತ್ರದಲ್ಲಿ ನೀವು ನಾಯಕತ್ವ ಬಯಸ್ತೀರಾ ಅದನ್ನು ಯಶಸ್ವಿ ಮಾಡಲಿಕ್ಕೆ ನೋಡಿ.
ಸಮರ್ಥ ವಿದ್ಯಾರ್ಥಿಗಳಿಗೆ ಅವರ ವ್ಯಕ್ತಿತ್ವ ವಿಕಾಸಕ್ಕೆ ವೇದಿಕೆ ಮಾಡಿಕೊಡುತ್ತೇನೆಂದು ಮತ್ತು ಈ ಸಮಾಜದ ಒಳ್ಳೆಯ ಪ್ರಜೆಯಾಗಿ ಮುಂದಿನ ದಿನದಲ್ಲಿ ನಾಯಕರಾಗಿ ಹೊರಹೊಮ್ಮುತ್ತೇವೆಂದು ವಿದ್ಯಾರ್ಥಿಗಳ ಮುಂದೆ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತಿದ್ದೇವೆ. ಸರ್ವ ಕಾಲೇಜ್ ವಿದ್ಯಾರ್ಥಿ ಸಂಘಟನೆದ ಕಾನೂನು ಸಲಹೆಗಾರರು ವಕೀಲರು ದಿನಕರ್ ಶೆಟ್ಟಿ ವಿದ್ಯಾರ್ಥಿ ಸಂಘಟನೆಗೆ ಆಯ್ಕೆಯಾಯಿನಕ್ಲಿಗೆ ಆದೇಶ ಪತ್ರವನ್ನು ವಿತರಿಸಾದು ಪ್ರಾಸ್ತಾವಿಕ ಪಾತ್ರ ಬಂದಿರು. ಮಾಜಿ ಶಾಸಕರು ಜೆಆರ್ ಲೋಬೋ, ಸರ್ವ ಕಾಲೇಜ್ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷರು ರಾಕೇಶ್ ಮಲ್ಲಿ, ONGC ಮ್ಯಾನೇಜರ್ ಅನಿಲ್ ಕುಮಾರ್, ಮಾಜಿ ಮೇಯರ್ ಪ್ರತಿಭಾ ಕುಳಾಯ್, ಶಶಿಧರ್ ಹೆಗ್ಡೆ, ದಿವಾಕರ್ ಪಾಂಡೇಶ್ವರ, ಡಾಕ್ಟರ್ ನವೀನ್ ಶೆಟ್ಟಿ, ವಿಶ್ವಾಸ್ ದಾಸ್, ದೀಪಕ್ ಪಿಲಾರ್, ಕೋಟಕಾರ್ ಪಂಚಾಯತ್ ಮಾಜಿ ಸದಸ್ಯರು ಮುನೀಶ್ರನ ಅಮ್ಮೇರು, ಮೊಯ್ದೀನ್ ಬಾವ ಕೋಮರಂಗಳ ಇಂಚಿತ್ತಿ ಪ್ರಮುಖರು ಮಲ್ಲಬಿನಿನಾದು ಪಾಲ್ಪಡೆದಿದ್ದರು. ಅಧ್ಯಕ್ಷರಾದ ಅಧಿಕಾರ ವಹಿಸೊಂಡಿ ಬೊಕ್ಕ ಮುನೀಶ್ರನ ಭರ್ಜರಿ ರೋಡ್ ಶೋ ನಡೆದರು. Monish Baige! Monish Baige! Monish Baige! Monish Baige! Monish Baige!
the drop. The drop. Kabalida. மகிழ்ச்சி. What is my game?